ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್, ಹಾನ್ಬಾಲ್ ಚಿಕ್ಕಿ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ದೀಪದಿಂದ ದೀಪ ಬೆಳಗುವ ಹಬ್ಬ ದೀಪಾವಳಿ. ಕತ್ತಲೆಯಿಂದ ಬೆಳಕಿನ ಕಡೆಗೆ ಸಾಗುವ ಸಂಕೇತ, ಖುಷಿಯ ಆಗರ, ಸಂಭ್ರಮದ ಸಡಗರ. ಇದುವೇ ಈ ನಮ್ಮ ದೀಪಾವಳಿ. ದೀಪಾವಳಿಯಂದು ಕಣ್ಣಿಗೆ ದೀಪಗಳ ಕಲರವ ಇದ್ದೇ ಇದೆ, ಕಿವಿಗೆ ಪಟಾಕಿಯ ಸದ್ದು ಇದ್ದೇ ಇದೆ. ಹಾಗಾದರೆ ನಾಲಿಗೆಗೆ ಒಂದು ಹೊಸದಾದ ಸವಿಯಾದ ರುಚಿ ಬೇಕು ಅಲ್ವಾ? ಆ ರುಚಿಯನ್ನು ಕಲಿಸಲು ನಮ್ಮ ಸವಿರುಚಿ ಕಾರ್ಯಕ್ರಮ ಸಜ್ಜಾಗಿದೆ. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಟ್ರೈ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮಲೈಕಾ ಹೋಮ್ ಅಪ್ಲಯನ್ಸಸ್, ಹಾನ್ಬಾಲ್ ಚಿಕ್ಕಿ, ಹಾಗೇನೆ ಶಶಿ ಪ್ಲಸ್ ಅವರ ಬ್ಯೂಟಿ ಸೋಪ್. ಯಾವುದೇ ಒಂದು ರೆಸಿಪಿಗೆ ಆತ್ಮ ಅನ್ನೋದು ಇರಲ್ಲ ಅಂತೆ. ಆ ರೆಸಿಪಿಗೆ ಆತ್ಮ ಅನ್ನೋದನ್ನು ತುಂಬೋರು ಅಡುಗೆ ಮಾಡೋರು. ಅಂತಹ ಒಂದು ಬ್ಯೂಟಿಫುಲ್ ಕುಕ್ ಇವತ್ತು ನಮ್ಮ ಜೊತೆಗೆ ಇದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ಸುಧಾ ಸುಂದರ್ ಮೇಡಮ್ ಅವರು. ಸೊ ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ ನಮಿತಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಮೊದಲನೇದಾಗಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ. ಥ್ಯಾಂಕ್ ಯು. ಸೊ ನೀವು ಮೂಲತಃ ತಮಿಳ್ನಾಡಿನವರಲ್ವಾ? ಹೌದು. ಸೊ ಈಗ ತಮಿಳ್ನಾಡಿಂದ ಬರ್ತಾ ಇದ್ದೀರಾ, ಮಂಗಳೂರಿಂದ ಬರ್ತಾ ಇದ್ದೀರಾ? ಮಂಗಳೂರಿಂದ ಬರ್ತಾ ಇದ್ದೀನಿ. ಮಂಗಳೂರಿಂದ ಬರ್ತಾ ಇದ್ದೀರಾ, ಆರಾಮಾಗಿದ್ದೀರಾ? ಆಫ್ಟರ್ ಕೊರೋನಾ ಎಫೆಕ್ಟ್ ಹೆಂಗಿದೆ? ಚೆನ್ನಾಗಿದೆ. ಸೊ ಇವತ್ತು ಯಾವ್ದು ರೆಸಿಪಿ ಹೇಳ್ಕೊಡ್ತಾ ಇದ್ದೀರಾ ಮೇಡಮ್ ನಮಗೆ? ಅದು ತಮಿಳ್ನಾಡು ಸ್ಟೈಲ್. ತಮಿಳ್ನಾಡು ಸ್ಟೈಲ್. ಓಕೆ. ತಿರುನಲ್ವೇಲಿ ಚೆಟ್ಟಿನಾಡು ಒಕ್ಕೋರೈ. ತಿರುನಲ್ವೇಲಿ ಚೆಟ್ಟಿನಾಡು ಒಕ್ಕೋರೈ. ಒಕ್ಕೋರೈ. ಫೈನ್. ಹಾಗಾದ್ರೆ ಸ್ಟಾರ್ಟ್ ಮಾಡೋಣ? ಹಾಗಾದ್ರೆ ಬನ್ನಿ ನಮ್ಮ ಅಡುಗೆ ಮನೆಗೆ. ಓಕೆ. ಎಸ್ ಮೇಡಮ್. ಸೊ ತಮಿಳ್ನಾಡು ರೆಸಿಪಿ ಹೇಳಿಕೊಡ್ತೀನಿ ಅಂತ ಹೇಳಿದೀರಾ ಅಲ್ವಾ? ರೆಸಿಪಿಯ ಹೆಸರು ಬೈ ಹೇಗೆ ಮಾಡ್ಲಿಕ್ಕೆ ಮೋಸ್ಟ್ಲಿ 1 ವೀಕ್ ಬೇಕೋ ಏನೋ, ಬಟ್ ಇವತ್ತು ಟೇಸ್ಟ್ ಮಾಡೋಣ. ಓಕೆನಾ? ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ಸ್ಟಾರ್ಟ್ ಮಾಡಿ. ಫಸ್ಟಿಗೆ ಏನ್ ಬೇಕು ನಿಮಗೆ? ಫಸ್ಟ್ ಇದು ನಾನು ಫ್ರೈ ಮಾಡಿ ತಗೊಂಡು ಬಂದಿದ್ದೇನೆ. ಓಕೆ. ಕಡಲೆಬೇಳೆ, ಮೂಂಗ್ ದಾಲ್, ಹೆಸರುಬೇಳೆ, ಎರಡು 1 ಕಪ್, ಹಾಫ್ ಒಂದೇ ರೀತಿ. ಒಂದೇ ಕ್ವಾಂಟಿಟಿ. ಫೈನ್. ಒಂದು ಇಲ್ಲಾದ್ರೆ ಇದು ಮಾತ್ರ ಹೆಸರುಬೇಳೆ ಮಾತ್ರ ಕೂಡ ಮಾಡ್ಬೋದು. ನಾನು 2 ತಗೊಂಡು ಬಂದಿದ್ದೇನೆ. 2 ಇದ್ರೆ ಟೇಸ್ಟ್ ಜಾಸ್ತಿ ಆಗ್ತದೆ. ಫ್ರೈ ಮಾಡಿ ತಗೊಂಡು ಬಂದಿದ್ದೇನೆ. ಫ್ರೈ ಮಾಡಿ ಒಂದು 2 ಅವರ್ಸ್ ನೆನೆಸಿಡ್ಬೇಕು. ಫ್ರೈ ಮಾಡಿ ನೆನೆಸಿಡುವಂತದ್ದಾ? ಓಕೆ. ಈಗ ಗ್ರೈಂಡ್ ಮಾಡಬೇಕು. ಇದನ್ನ ಗ್ರೈಂಡ್ ಮಾಡಬೇಕು. ಸೊ ಮಿಕ್ಸಿ ಜಾರ್ ಬೇಕು. ಮಿಕ್ಸಿ ಜಾರ್ ಬೇಕು. 2 ಒಟ್ಟಿಗೆ ಗ್ರೈಂಡ್ ಮಾಡಬಹುದು. ಇದು ತುಂಬಾ ತರಿ ಆಗಬೇಕಾ, ಪೌಡರ್ ರೀತಿ ಆಗಬೇಕಾ? ಸ್ವಲ್ಪ ಪೌಡರು ಬೇಡ, ತುಂಬಾ ತರಿ ಬೇಡ. ಓಕೆ. ಮೀಡಿಯಂ ಇರಬೇಕು. ಗ್ರೈಂಡ್ ಮಾಡೋದು ಹಾಗಾದ್ರೆ? ಗ್ರೈಂಡ್ ಸಾಕು. ಎಸ್ ಮೇಡಮ್, ಕನ್ಸಿಸ್ಟೆನ್ಸಿ ಸಾಕಾ? ಸಾಕು. ಓಕೆ. ಇನ್ನು ಇಡ್ಲಿ ಪಾತ್ರ. ಓಕೆ. ಸ್ವಲ್ಪ ನೀರು ಬಾಯ್ಲ್ ಆಗಬೇಕು. ಇದರಲ್ಲಿರುವ ನೀರು ಬಾಯ್ಲ್ ಆಗಬೇಕು. ಸ್ವಲ್ಪ ಡೈರೆಕ್ಟ್ ಇದಕ್ಕೆ ಹಾಕುವಂಥದ್ದು ಇದಾನೆ ಈಗ? ಹೌದು, ಡೈರೆಕ್ಟ್. ಮತ್ತೆ ಅಷ್ಟರೊಳಗೆ ನಾವು ಒಂದು ಬಾಣಲಿನಲ್ಲಿ ಬೆಲ್ಲ ಕರಗಿಸುವ. ಪಾಕ ಮಾಡ್ಕೋಬೇಕು. ಫೈನ್. ಇದು 1 ಕಪ್ ತಗೊಂಡಿದ್ದೇನೆ ಅಷ್ಟೇ. ಇದು 1 ಕಪ್ ಬೆಲ್ಲ ತಗೊಳ್ಬೇಕು. ಸೊ 3 ಕೂಡ ಆಲ್ಮೋಸ್ಟ್ ಈಕ್ವಲ್ ಕ್ವಾಂಟಿಟಿ ಇದೆ ಅಲ್ವಾ? ಸರಿ. ಈಗ ಬೆಲ್ಲ ಕರಗಿಸುವಂಥದ್ದು. ಹೌದು. ನೀರು ಹಾಕಬೇಕು. ಓಕೆ. ಸಾಕ ಮ್ಯಾಮ್? ಸಾಕು. ಇದು ತಮಿಳ್ನಾಡಿನಲ್ಲಿ ಫೇಮಸ್ ರೆಸಿಪಿಯಾ ಹೇಗೆ? ತಮಿಳ್ನಾಡಿನಲ್ಲಿ ತಿರುನಲ್ವೇಲಿ ಸೈಡು ಸ್ಪೆಷಲ್. ಸೊ ಇಡ್ಲಿ ಟೈಪ್ ಬರುತ್ತೆ ಹಾಗಾದ್ರೆ ಅಲ್ವಾ? ಇದು ಇಡ್ಲಿ ಟೈಪ್ ಬರುತ್ತೆ. ಇಡ್ಲಿ ಟೈಪ್ ಇಲ್ಲ,
ಅಂದ್ರೆ ಸ್ಟೀಮ್ ಮಾಡಬೇಕು, ಸ್ಟೀಮ್ ಮಾಡಿ ಮತ್ತೆ ಅದು ಬೆಲ್ಲ ಪಾಕ ಮಾಡ್ಕೊಳ್ಬೇಕು, ಮತ್ತೆ ಇದು ಪೌಡರ್ ಸ್ಟೀಮ್ ಮಾಡಿ ಇದು ಪೌಡರ್ ಮಾಡ್ಕೊಳ್ಬೇಕು. ಓಕೆ, ಸೊ ಇಡ್ಲಿ ಟೈಪ್ ಅಲ್ಲಿ ಬರಲ್ಲ ಇದು, ಸೊ ಇಡ್ಲಿ ತರ ಮಾಡೋದು ಮಾತ್ರ ಫಸ್ಟಿಗೆ. ಇಡ್ಲಿ ತರ ಎಲ್ಲ ಸ್ಟೀಮ್ ಮಾಡ್ಲಿಕ್ಕೆ ಇಡ್ಲಿ ಪಾತ್ರ ಬೇಕು ಬೇಕು ಅಷ್ಟೇ. ಹೇಗಿದೆ ದೀಪಾವಳಿ ತಮಿಳ್ನಾಡಿನಲ್ಲಿ? ಸ್ಪೆಷಲ್ ಏನಾದ್ರು ಇದೆಯಲ್ಲಿ? ತಮಿಳ್ನಾಡಿನಲ್ಲಿ ಪಟಾಕಿ ಸ್ಪೆಷಲ್. ಪಟಾಕಿ ಇಲ್ಲೂ ಇದೆ ಮೇಡಮ್, ಪಟಾಕಿ ಅಲ್ಲೇ ಅಂತ ಇಲ್ಲೂ ಕೂಡ ಇದೆ. ಅಲ್ಲಿ ಬೆಳಗ್ಗೆ ಮಾಡ್ತಾರೆ, ಬೆಳಿಗ್ಗೆ ಇಂದ ಸ್ಟಾರ್ಟ್, ಬೆಳಗ್ಗೆ 2 ಗಂಟೆಗೆ ಮಾಡ್ತಾರೆ ಪಟಾಕಿ ಸ್ಟಾರ್ಟ್. ಬೆಳಿಗ್ಗೆ 2 ಗಂಟೆ ಅಂದ್ರೆ ರಾತ್ರಿಯಿಂದ, ರಾತ್ರಿ 2 ಗಂಟೆಯಿಂದ. ಹೌದು. ಮುಚ್ಚಳ ಕೊಡಿ. ಒಂದು 15 ನಿಮಿಷ ಆಗಬೇಕು ಅದಕ್ಕೆ. 15 ನಿಮಿಷದಲ್ಲಿ ಸ್ಟೀಮ್ ಆಗುತ್ತೆ. ಓಕೆ. ದೀಪಾವಳಿ ಅವತ್ತು ನಾವು ಬೆಳಗ್ಗೆ ಎಣ್ಣೆ ಸ್ನಾನ ಮಾಡ್ತೀವಿ, ಅಭ್ಯಂಜನ. ಎಣ್ಣೆ ಸ್ನಾನ ಮಾಡ್ತೀವಿ. ಅದರಲ್ಲಿ ಎಣ್ಣೆ, ಅದು ಸಿಕ್ಕಕಾಯಿ ಪೌಡರ್ ಗೊತ್ತು? ಸೀಗೆಕಾಯಿ ಪೌಡರ್, ಹೌದು. ಸಿಕ್ಕಕಾಯಿ ಅಂತ ಹೇಳ್ತೀವಿ. ಎಣ್ಣೆನಲ್ಲಿ ಮಹಾಲಕ್ಷ್ಮಿ ಇರ್ತಾಳೆ, ಸಿಕ್ಕಕಾಯಿನಲ್ಲಿ ಸರಸ್ವತಿ ಇರ್ತಾಳೆ, ಇದರಲ್ಲಿ ನೀರಿನಲ್ಲಿ ಗಂಗಾ. ಓಕೆ, ಸೊ ಇದು 3 ದೇವಿಯರ ಮಿಶ್ರಣ ಅಂತ ಹೇಳ್ಬೋದು ಅಲ್ವಾ? ಗಂಗಾ ಸ್ನಾನ ಹೇಳೋದು. ಫೈನ್, ಇದು ಗೊತ್ತಿರ್ಲಿಲ್ಲ ನಂಗೆ, ನಿಮ್ಮಿಂದ ಹೊಸ ನಾಲೆಜ್ ಸಿಕ್ಕಿತ್ತು. ಗಂಗಾ ಸ್ನಾನ ಹೇಳೋದು. ಮತ್ತೆ ಅಲ್ಲಿ ಎಲ್ಲಾರ ಮನೆಯಲ್ಲಿ ನಿಮ್ದು ಗಂಗಾ ಸ್ನಾನ ಆಯ್ತಾ, ಗಂಗಾ ಸ್ನಾನ ಆಯ್ತಾನೆ ಹೇಳೋದು. ಗಂಗಾ ಸ್ನಾನ ಆಯ್ತಾ, ಅಭ್ಯಂಜನ ಆಯ್ತಾ ಕೇಳಲ್ಲ, ಗಂಗಾ ಸ್ನಾನ ಆಯ್ತಾ ಕೇಳೋದು. ಸೊ ಇದು ಗಂಗಾ ಸ್ನಾನ ಬೆಳಿಗ್ಗೆನೆ ಮಾಡುವಂಥದ್ದ? ಬೆಳಗ್ಗೆ ಮಾಡಿ ಆಮೇಲೆ ಸ್ವೀಟು ತರಕಾರಿ ಏನಾದ್ರು ರೆಸಿಪಿ ಇದ್ರೆ ಮಾಡುವಂಥದ್ದು. ವೆಜಿಟೇಬಲ್ ಇದು ಅದೇ ಊಟ, ಅದು ಮ್ಯಾರೇಜ್ ಊಟ ತರ ಆಗ್ತದೆ, ಮದುವೆ ಊಟ ತರ. ಅಷ್ಟು ಸಂಭ್ರಮಿಸ್ತೀರಾ? ನೈಸ್. ಸಾಕಾ ಮ್ಯಾಮ್ ಕನ್ಸಿಸ್ಟೆನ್ಸಿ? ಓಕೆ, ಪಾಕ ಆಯಿತು. ಈಗ ಪಾಕ ಗಟ್ಟಿ ಪಾಕ, ಹೇಗೆ ಸ್ವಲ್ಪ ನೀರು ಕೊಡಿ. ಓಕೆ, ಗ್ಯಾಸ್ ಆಫ್ ಮಾಡ್ತೀನಿ. ಸಾಕಾ? ಸಾಕು. ಇದರಲ್ಲಿ ಡಸ್ಟ್ ಮಾಡಿದೆ, ಹಾಗೆ ಇರುತ್ತೆ ನೋಡಿ. ಓಕೆ, ಇದು ಗಟ್ಟಿ ಪಾಕ ಆಗಿದೆ ಅಂತ ನೀವು ನೋಡ್ಕೊಳ್ಳೋದು ನೀರಿಗೆ ಹಾಕಿ. ಫೈನ್. ಈ ಥರ ಸ್ವಲ್ಪ ಹಾರ್ಡ್ ಆಗಿ ಬರುತ್ತೆ, ಆ ಲಿಕ್ವಿಡ್ ಅನ್ನು ನೀರಿಗೆ ಹಾಕಿದ ಕೂಡಲೇ ಹಾರ್ಡ್ ಆಗಿ ಬರುತ್ತೆ. ಸೊ ಒಂಥರ ಪ್ಯಾಚ್ ಟೆಸ್ಟ್ ಥರ ಮಾಡ್ತೀರಾ ಹಾಗಾದ್ರೆ? ಫೈನ್. ಇದು ಅಷ್ಟರೊಳಗೆ ಇದು ಬೆಂದಿದೆ. ಓಕೆ, ಗ್ಯಾಸ್ ಆಫ್ ಮಾಡಿ. ಗ್ಯಾಸ್ ಆಫ್ ಮಾಡಿ. ಇದು ಒಂದು ಮಿಕ್ಸಿ ಜಾರ್ನಲ್ಲಿ ಒಂದು ಮತ್ತೆ ಗ್ರೈಂಡ್ ಮಾಡಬೇಕು. ಮಿಕ್ಸಿ ಜಾರಿಗೆ ಹಾಕುವಂಥದ್ದು. ಈಗ ಸ್ಪೂನ್ ಕೊಡಿ. ಸ್ಪೂನ್. ಹಾಗಾದ್ರೆ ಫಸ್ಟಿಗೆ ನಾವು ಗ್ರೈಂಡ್ ಮಾಡುವಾಗ ತುಂಬ ಗ್ರೈಂಡ್ ಆಗಬೇಕು ಅಂತಿಲ್ಲ, ಬಿಕಾಸ್ ಮತ್ತೊಮ್ಮೆ ಗ್ರೈಂಡ್ ಮಾಡ್ಕೊಳ್ತೀವಿ ಅಲ್ಲ? ಇಲ್ಲ, ಅದಕ್ಕೋಸ್ಕರ ಅಲ್ಲ, ಇದು ಉದುರು ಬರುತ್ತೆ. ಓಕೆ ಓಕೆ, ಫೈನ್. ಇಷ್ಟು ಉದುರು ಬರಬೇಕು. ಹಾಂ, ಗರಿ ಟೈಪ್ ಬರಬೇಕು. ಓಕೆ, ಸಾಫ್ಟಾಗಿ ಬಂದಿದೆ ನೋಡಿ. ಹೌದು, ಕರೆಕ್ಟ್. ಫೈನ್. ಇನ್ನು ನೆಕ್ಸ್ಟು ಅಷ್ಟೇ, ಈ ಪಾಕನಲ್ಲಿ ಇದು ಹಾಕಬೇಕು. ಇದಕ್ಕೆ ಮಿಕ್ಸ್ ಮಾಡಬೇಕು. ಇದೇ ಮಿಕ್ಸಿ ಜಾರಿಗೆ ಅಥವಾ ಸಪರೇಟ್ ಏನಾದರೂ ಬೌಲ್? ಇಲ್ಲ, ಇದರಲ್ಲಿ ಇದಕ್ಕೆ ಮಿಕ್ಸ್ ಮಾಡುವಂಥದ್ದು. ಓಕೆ, ಫೈನ್. ಚೆನ್ನಾಗಿ ಮಿಕ್ಸ್ ಆಗಬೇಕಲ್ಲ? ಹೌದು. ಸೊ ಇದು ಬೆಲ್ಲದ ಬದಲು ಸಕ್ಕರೆ ಪಾಕ ಆಗುತ್ತಾ? ಮಾಡ್ಬೋದು, ಆಗುತ್ತೆ. ಮಾತ್ರ ಬೆಲ್ಲನಲ್ಲೇ ಇದು ಟೇಸ್ಟ್ ಬರುತ್ತೆ ಅಲ್ವಾ? ಖರ್ಜೂರದ ಪಾಕ ಮಾಡ್ತಾರೆ ಕೆಲವರು, ಖರ್ಜೂರನ ಬೇಯಿಸಿ. ಯಾವುದು ಪಾಕ ಟೈಪ್ ಗೊತ್ತಿಲ್ಲ, ಖರ್ಜೂರ ಗ್ರೈಂಡ್ ಮಾಡಿ ಮಾಡ್ತಾರೆ. ಅದು ಪಾಯಸ ಇದು ಮಾಡ್ತಾರಲ್ಲ, ಹಲ್ವಾ ಮಾಡ್ತಾರಲ್ಲ, ಅದು ಯೂಸ್ ಮಾಡ್ಬೋದು. ಬಿಕಾಸ್ ಈ ಕೆಲವು ಪೇಷಂಟ್ಸಿಗೆ ಬೆಲ್ಲ ಎಲ್ಲ ಸೂಟ್ ಆಗಲ್ಲ, ಸೊ ಖರ್ಜೂರ ಆದರೆ ಸ್ವಲ್ಪ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ ಖರ್ಜೂರ ಹಾಕಿದ್ರೆ ಅಷ್ಟು ಗೊತ್ತಿಲ್ಲ ನನಗೆ. ಬೆಲ್ಲ ಓಕೆ, ಟ್ರೈ ಮಾಡಿಲ್ಲ. ಇಲ್ಲ, ನಾನು ಟ್ರೈ ಮಾಡಿ ನೋಡ್ಬೋದು ಹಾಗಾದ್ರೆ. ಎಷ್ಟು ಸಾಕಾ ಮ್ಯಾಮ್ ಇದು ಮಿಕ್ಸ್ ಆದದ್ದು? ಮಿಕ್ಸ್ ಆಗಿ ಸಾಕು. ಇದಕ್ಕೆ ಪಚ್ಚಕರ್ಪೂರ, ಏಲಕ್ಕಿ, ಜಾಜಿಕಾಯಿ. ಏಲಕ್ಕಿ, ಜಾಜಿಕಾಯಿ. ಓಕೆ. ಇದು ಪಚ್ಚಕರ್ಪೂರ. ಓಕೆ. ಅಡಿಗೆದು ಕರ್ಪೂರ. ಇದು ಫ್ಲೇವರ್ ಕೊಡುತ್ತಾ ಸಪರೇಟ್? ಓಕೆ. ಈಗ ಮತ್ತೆ ನೀವು ಮಿಕ್ಸ್ ಮಾಡ್ತಿರೋದು ಏಲಕ್ಕಿ. ಇದೀಗ ಮಿಕ್ಸ್ ಮಾಡಿದ್ರೆ ಸಾಕು, ಮತ್ತೆ ಬಿಸಿ ಮಾಡ್ಬೇಕಂತೇನಿಲ್ಲ? ಇಲ್ಲ, ಅದು ಅಷ್ಟೇ. ಮತ್ತೆ ಇನ್ನೊಂದು ಬಾಣಲೆ ಕೂಡ ಇದು ಫ್ರೈ ಮಾಡ್ಕೊಳ್ಬೇಕು. ಬಾಣಲೆ ಬೇಕಾ? ಎಸ್, ತಗೊಳ್ಳಿ. ಓಕೆ,
ಸೊ ಈಗ ತುಪ್ಪದಲ್ಲಿ ಫ್ರೈ ಮಾಡುವಂಥದ್ದಾ? ಹಾಂ ಹೌದು. ತುಪ್ಪ ಹಾಕಿದ ಕೂಡಲೇ ಯಾವುದೇ ಡಿಶ್ದು ಫ್ಲೇವರ್ ಚೇಂಜ್ ಆಗುತ್ತಲ್ಲ ಮ್ಯಾಮ್? ಹೌದು. ತುಪ್ಪ ಎಷ್ಟು ಹಾಕ್ತೀವೋ ಅಷ್ಟು ರುಚಿ ಜಾಸ್ತಿ. ತುಂಬ ತುಪ್ಪ ತಿನ್ನಬಾರ್ದು. ತುಂಬ ತುಪ್ಪ ಕೂಡ ತುಂಬಾರ್ದು. ಓಕೆ, ಒಂದು ಸ್ಪೂನ್ ಕೊಡಿ. ಸ್ಪೂನ್. ಓಕೆ, ಒಂದೆಷ್ಟು ಸ್ಪೂನ್ ಹಾಕ್ತಾ ಇದ್ದೀರಿ ಈಗ? ಒಂದು 2 2 ಸ್ಪೂನ್. ಸ್ಪೂನ್. ಇದು ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಲಿಕ್ಕಾ? ಹಾಂ, ಡ್ರೈ ಫ್ರೂಟ್, ಗೋಡಂಬಿ. ಇದು ಪ್ರಸಾದ ತರ ಯೂಸ್ ಮಾಡ್ತೀರಾ ಅಥವಾ ಹಿಂಗೆ ದೇವರಿಗೆ ನೈವೇದ್ಯ ತರ ಏನಾದ್ರು ಇರ್ತೀರಾ ಇದನ್ನ? ನೈವೇದ್ಯಕ್ಕೋಸ್ಕರನೇ ಮಾಡುವಂಥದ್ದು, ಆದ ಕಾರಣ ಕಂಪಲ್ಸರಿ ನೈವೇದ್ಯ ಆದ ಕಾರಣ. ಹೌದು. ಇಲ್ಲಿ ನಾವು ಸಪದಾಕ್ಷ ಎಲ್ಲ ಮಾಡ್ತೀವಿ, ಅದೇ ರೀತಿ ನೈವೇದ್ಯಕ್ಕೆ ಇರ್ತೀವಲ್ಲ ಸಪದಾಕ್ಷ, ಅದೇ ರೀತಿನ ಇದು? ಅದೇ. ಒಂದ್ಸಲ ಹೆಸರು ರಿಪೀಟ್ ಮಾಡ್ಬೋದಾ ಮ್ಯಾಮ್ ಇದ್ರದ್ದು? ಒಕ್ಕೋರೈ. ಒಕ್ಕೋರೈ, ಶಾರ್ಟ್ ಫಾರ್ಮ್ ಅಲ್ಲಿ ಒಕ್ಕೋರೈ. ತುಪ್ಪ ಬಿಸಿ ಆದ ನಂತರ ಗೋಡಂಬಿ ಹಾಕ್ತಾ ಇದ್ದೀರಾ? ಓಕೆ. ಮತ್ತೆ ದ್ರಾಕ್ಷಿ. ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಮಿಕ್ಸ್ ಮಾಡುವಂಥದ್ದಲ್ಲ? ಕಲರ್ ಬೆಲ್ಲ ಹಾಕಿದ ಕಾರಣ ಕಲರ್ ಬ್ರೌನ್ ಬಂತು. ಈಗ ಸಕ್ಕರೆ ಹಾಕಿದ್ರೆ ವೈಟ್ ಇರ್ತಿತ್ತು ಆಲ್ಮೋಸ್ಟ್ ಅಲ್ವಾ? ನಾವು ಸಕ್ಕರೆ ಹಾಕೋದೇ ಇಲ್ಲ, ಟ್ರೈಯೇ ಮಾಡಲಿಲ್ಲ. ಬೆಲ್ಲದಲ್ಲೇ. ಇದು ಬೆಲ್ಲನಲ್ಲೇ ಮಾಡಬೇಕು. ಬೆಲ್ಲದಲ್ಲೇ ಮಾಡಬೇಕು. ಮತ್ತೆ ಇದಕ್ಕೆ ತೆಂಗಿನ ತುರಿ ಹಾಕುವಂಥದ್ದು. ಇದು ತೆಂಗಿನ ತುರಿ ಈಗ ಹಾಫ್ ಕಪ್ಪ? ನಿಮ್ಮ ಅಂದಾಜು ಇದು. ಹಾಂ, ಎಷ್ಟು ಬೇಕು ಅಷ್ಟು. ಆಯ್ತು, ಅದು ರೆಡಿನಾ? ರೆಡಿ. ಈಗ ಸರ್ವಿಂಗ್ ಬೌಲಾ? ಹೌದು. ರೆಡಿಯಾಗಿದೆ. ಓಕೆ, ತಿಂದು ಟೇಸ್ಟ್ ನೋಡಿ ನಮಗೆ ಹೇಳಿ. ಥ್ಯಾಂಕ್ ಯು. ಸೊ ತಮಿಳ್ನಾಡು ಸ್ಪೆಷಲ್ ಒಕ್ಕೋರೈ ರೆಡಿ ಆಗಿದೆ. ಸೊ ಇದರ ಹೆಸರು ಪ್ರೊನೌನ್ಸ್ ಮಾಡ್ಲಿಕ್ಕೆ ಆಲ್ರೆಡಿ ಹೇಳಿದ್ದೀನಿ, 1 ವಾರ ಬೇಕೇ ಬೇಕು. ಬಟ್ ಟೇಸ್ಟ್ ಅಂತೂ ಇವತ್ತು ಮಾಡಿ ಬಿಡೋದೆ, ಬಿಕಾಸ್ ತುಪ್ಪದ ಘಮ ಘಮ ಬರ್ತಾ ಇದೆ. ಸೊ ಈ ರೆಸಿಪಿನ ಹೇಗೆ ಮಾಡೋದು ಅಂತ ಮತ್ತೊಮ್ಮೆ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ತಿರ್ನಾಲ್ವೆಲ್ಲಿ ಚೆಟ್ಟಿನಾಡ್ ಒಕ್ಕೋರೈ ತಯಾರಿಸೋ ವಿಧಾನ. ಮೊದಲಿಗೆ ಹುರಿದು ನೆನೆಸಿದ ಕಡಲೆಬೇಳೆ ಹಾಗೂ ಹೆಸರು ಬೇಳೆಯನ್ನು ಸಮ ಪ್ರಮಾಣದಲ್ಲಿ ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ ಹಬೆಯಲ್ಲಿ 10 ನಿಮಿಷ ಬೇಯಿಸಿ. ಇನ್ನೊಂದೆಡೆ ಬೇಳೆಗಳ ಸಮ ಪ್ರಮಾಣದಲ್ಲಿ ಬೆಲ್ಲವನ್ನು ಸ್ವಲ್ಪ ನೀರು ಹಾಕಿ ಗಟ್ಟಿ ಪಾಕ ಬರುವವರೆಗೂ ಕುದಿಸಿ. ಆನಂತರ ಬೇಯಿಸಿದ ಬೇಳೆಗಳನ್ನು ಮತ್ತೊಮ್ಮೆ ತರಿತರಿಯಾಗಿ ರುಬ್ಬಿ ಬೆಲ್ಲದ ಪಾಕಕ್ಕೆ ಹಾಕಿ ಕಲಸಿ. ಬಳಿಕ ಏಲಕ್ಕಿ, ಪಚ್ಚೆ ಕರ್ಪೂರ, ತೆಂಗಿನ ತುರಿ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಕೊನೆಯಲ್ಲಿ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿಯನ್ನು ಹುರಿದು ಪಾಕಕ್ಕೆ ಸೇರಿಸಿ ಕಲಸಿಕೊಳ್ಳಿ. ಈಗ ದೀಪಾವಳಿಯ ವಿಶೇಷ ನೈವೇದ್ಯ ತಿರ್ನಾಲ್ವೆಲ್ಲಿ ಚೆಟ್ಟಿನಾಡ್ ಒಕ್ಕೋರೈ ಸವಿಯಲು ಸಿದ್ಧ. ಸೊ ರೀಕ್ಯಾಪ್ ಅಂತ ನೋಡ್ಕೊಂಡು ಬಂದ್ರಿ. ನಂಗಂತೂ ಕಾಯ್ಲಿಕ್ಕೆ ಆಗ್ತಿಲ್ಲ, ಬಿಕಾಸ್ ಆ ಸ್ಮೆಲ್ಲಿಗೆ ಆದಷ್ಟು ಬೇಗ ಟೇಸ್ಟ್ ನೋಡುವಂತ ಅನಿಸ್ತಿದೆ. ಆದರೂ ಅದಕ್ಕೂ ಮುಂಚೆ ಈಗ ಪುಟ್ಟದೊಂದು ವಿರಾಮ ತಗೊಂಡು ಬನ್ನಿ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಟ್ರೈ ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮಲೇಕಾ ಹೋಮ್ ಅಪ್ಲಯನ್ಸಸ್, ಹಾನ್ಬಾಲ್ ಚಿಕ್ಕಿ ಆ್ಯಂಡ್ ಶಶಿ ಪ್ಲಸ್ ಬ್ಯೂಟಿ ಸೋಪ್. ಸೊ ದೀಪಾವಳಿಯಂದು ಕರ್ನಾಟಕದ ರೆಸಿಪಿ ಮಾಡೋದು ಇದ್ದೇ ಇದೆ, ಆದರೆ ಆ್ಯಸ್ ಅನ್ ಇಂಡಿಯನ್ ಎಲ್ಲ ಸ್ಟೇಟದ ರೆಸಿಪಿ ಗೊತ್ತಿದ್ರೆ ಒಳ್ಳೆಯದು ಅಲ್ವಾ? ಅದೇ ರೀತಿ ತಮಿಳ್ನಾಡಿನ ಒಂದು ರೆಸಿಪಿ ನಾವು ಕಲ್ತಾಯಿತು. ಸೊ ಇನ್ನೊಂದು ರೆಸಿಪಿ ಯಾವ್ದು ಹೇಳ್ಕೊಡ್ತಾರೆ ಅಂತ ಕ್ಯೂರಿಯಾಸಿಟಿ ಇದ್ದೇ ಇದೆ. ಸೊ ಮೇಡಮ್ ಹತ್ರನೇ ಕೇಳುವ. ಎಸ್ ಮೇಡಮ್, ಇನ್ನೊಂದು ರೆಸಿಪಿ ಯಾವ್ದು ಹೇಳ್ಕೊಡ್ತಾ ಇದ್ದೀರಾ? ಬಟರ್ ಮುರುಕು, ಬಟರ್ ಚಕ್ಲಿ. ಕರ್ನಾಟಕನಲ್ಲಿ ಚಕ್ಲಿನ ಹೇಳ್ತಾರೆ, ತಮಿಳ್ನಾಡಿನಲ್ಲಿ ಮುರುಕು ಹೇಳ್ತಾರೆ. ಬಟರ್ ಮುರ್ಕ್ ಅಥವಾ ಬಟರ್ ಚಕ್ಲಿ. ಕರ್ನಾಟಕದ ಚಕ್ಲಿ, ಅಲ್ಲಿದ್ದು ಮುರುಕು. ಓಕೆ ಫೈನ್. ಸೊ ಈಗ ಏನು ಬೇಕು ಇದು ಮಾಡಲಿಕ್ಕೆ? ಒಂದು ಬೌಲ್ ಕೊಡಿ. ಬೌಲ್. ಓಕೆ. ನೀರು ಬೇಕು. ಓಕೆ, ನೀರು ಹಾಕೋದಾ? ನೀರಿದೆ. ನಾನು 4 ಕಪ್ ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ. 4 ಕಪ್. ಓಕೆ, 4 ಕಪ್ಸ್ ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು. ಅದರಲ್ಲಿ 1 ಕಪ್ ಹುರಿಕಡಲೆ ಪೌಡರ್. ಹುರಿಗಡಲೆ ಪೌಡರ್. ಓಕೆ, ಕಡಲೆ ಪೌಡರ್ ಮಾಡಿ ತಗೊಂಡು ಬಂದಿದ್ದೆ. ಇದಕ್ಕೆ ಬೇರೆ ಏನೂ ಇಲ್ಲ, ಇದು 2 ಸಾಕು. ಇದೆರಡೇ ಮಾಡ್ಲಿಕ್ಕೆ ಆಗುತ್ತೆ.
ಅಕ್ಕಿ ಪೌಡರ್, ಕಡಲೆ ಪೌಡರ್. ಫೈನ್. ಮತ್ತು ಸಾಲ್ಟ್ ಬೇಕು. ಓಕೆ. ರುಚಿಗೆ ತಕ್ಕಷ್ಟು ರುಚಿಗೆ ಉಪ್ಪು. ತಕ್ಕ ಸಾಲ್ಟ್. ಫೈನ್. ಮತ್ತು ಜೀರಾ. ಜೀರಾ. ಜೀರಾ ಇಲ್ಲದ್ರೆ ಓಮಕಾಳು ಹಾಕ್ಬೋದು. ಓಕೆ. ಈ ಥರ 4 ಕಪ್ಸ್ ತೊಗೊಂಡ್ರೆ ಒಂದು 100 ಗ್ರಾಮ್ಸ್ ಬೆಣ್ಣೆ ಬೇಕು. ಓಕೆ. ನಾನು ಸ್ಮಾಲ್ ಕಪ್ನಲ್ಲಿ 4 ಕಪ್ ತಗೊಂಡಿದ್ದೀರಾ. ಸೊ ಈಗ 100 ಗ್ರಾಮ್ಸ್. ಇದು 100 ಗ್ರಾಮ್ಸ್ ಇಲ್ಲ, ಅದಕ್ಕೆ ಕಡಿಮೆ ಹಾಕ್ಬೋದು. ಜಾಸ್ತಿ ಬೆಣ್ಣೆ ಹಾಕಿದ್ರೆ ನಿಮಗೆ ತುಂಬ ಇದಾಗ್ತದೆ, ಎಣ್ಣೆನಲ್ಲಿ ಕರಿಗಿ ಹೋಗ್ಬಿಡುತ್ತೆ. ಓಕೆ ಫೈನ್. ಸೊ ಅದಕ್ಕೆ ಜಾಸ್ತಿ ಕೂಡ ಆಗಬಾರ್ದು, ಕಮ್ಮಿ ಕೂಡ ಆಗಬಾರ್ದು, ಎಷ್ಟು ಬೇಕಷ್ಟು. ಸೊ ಇದಕ್ಕೆ ತುಪ್ಪ ಹಾಕುವಾಗಿಲ್ಲ, ಬೆಣ್ಣೆ. ಓಕೆ. ಅದಕ್ಕೆ ಬಟರ್ ಚಕ್ಲಿ. ಬೆಣ್ಣೆ ಇದ್ದ ಕಾರಣ ಬಟರ್ ಚಕ್ಲಿ. ಹೌದು. ಸೊ ಇದ್ದದ್ದು ಹಾಗಾದ್ರೆ ಟೇಸ್ಟ್ ಆಲ್ಮೋಸ್ಟ್ ಬೆಣ್ಣೆದ್ದೇ ಬರುತ್ತಾ ಅಂತಲ್ವಾ? ಟೇಸ್ಟ್ ಆಲ್ಮೋಸ್ಟ್ ಬೆಟರ್ ಬರುತ್ತೆ. ಕರಿ ಆಗ್ತದೆ ತುಂಬ. ಸೊ ಇದು ಕೂಡ ಹಾಗಾದ್ರೆ ಒಂದು ದೀಪಾವಳಿ ಸ್ಪೆಷಲ್ ರೆಸಿಪಿ. ದೀಪಾವಳಿ ಕಂಪಲ್ಸರಿ. ಇದು ಕಂಪಲ್ಸರಿ ಆಗದು. ಇದರಲ್ಲಿ ಖಾರ ಹಾಕಬೇಕು, ಖಾರ ಹಾಕ್ಬೋದು. ಓಕೆ. ಅವರವರ ಇಷ್ಟ. ಕುಕ್ಕಿಂಗ್ ನಿಮ್ದು ಪ್ಯಾಷನ್ ಅಥವಾ ಹೀಗೆ ಅಡಿಗೆ ಮಾಡಬೇಕು ಅಂತ ಮಾಡಿದ ಪ್ಯಾಷನ್? ಸೊ ಹಾಗಾದ್ರೆ ಲಾಕ್ಡೌನ್ ಟೈಮಲ್ಲಿ ಅಂತ ಟ್ರೈ ಮಾಡಿರ್ತೀರಾ ಬೇರೆ ಬೇರೆ ವೆರೈಟಿ? ಏನೆಲ್ಲ ಟ್ರೈ ಮಾಡಿದ್ದೀರಾ? ತುಂಬ ಮಾಡಿದ್ದೇನೆ. ತುಂಬಾ ಅಂದ್ರೆ ಲಿಸ್ಟ್ ಹೇಳ್ಬೋದಾ ನಮಗೆ? ಇಲ್ಲ, ಸಾಧಾರಣ ಟ್ರೈ ಮಾಡಿದ್ದೀರಾ. ಓಕೆ. ಸೊ ಹಾಗಾದ್ರೆ ಲಾಕ್ಡೌನ್ ಟೈಮಲ್ಲಿ ನಿಮಗೆ ಒಂದು ಸ್ಪೇಸ್ ಸಿಕ್ಕಿದಾಗಾಯ್ತು ಅಲ್ವಾ ಅಡಿಗೆ ಮಾಡ್ಲಿಕ್ಕೆ? ಸಾಕಾ? ಜಾಸ್ತಿ ಹಾಕ್ಬಾರ್ದು. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಟ್ರೈ ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮಲೇಕಾ ಹೋಮ್ ಅಪ್ಲಯನ್ಸಸ್, ಹಾನ್ಬಾಲ್ ಚಿಕ್ಕಿ ಆ್ಯಂಡ್ ಶಶಿ ಪ್ಲಸ್ ಬ್ಯೂಟಿ ಸೋಪ್. ಸೊ ದೀಪಾವಳಿ ಅಂದು ಕರ್ನಾಟಕದ ರೆಸಿಪಿ ಮಾಡೋದು ಇದ್ದೇ ಇದೆ, ಆದರೆ ಆ್ಯಸ್ ಅನ್ ಇಂಡಿಯನ್ ಎಲ್ಲ ಸ್ಟೇಟದ ರೆಸಿಪಿ ಗೊತ್ತಿದ್ರೆ ಒಳ್ಳೆಯದು ಅಲ್ವಾ? ಅದೇ ರೀತಿ ತಮಿಳ್ನಾಡಿನ ಒಂದು ರೆಸಿಪಿ ನಾವು ಕಲ್ತಾಯಿತು. ಸೊ ಇನ್ನೊಂದು ರೆಸಿಪಿ ಯಾವ್ದು ಹೇಳ್ಕೊಡ್ತಾರೆ ಅಂತ ಕ್ಯೂರಿಯಾಸಿಟಿ ಇದ್ದೇ ಇದೆ. ಸೊ ಮೇಡಮ್ ಹತ್ರನೇ ಕೇಳುವ. ಎಸ್ ಮೇಡಮ್, ಇನ್ನೊಂದು ರೆಸಿಪಿ ಯಾವ್ದು ಹೇಳ್ಕೊಡ್ತಾ ಇದ್ದೀರಾ? ಬಟರ್ ಮುರುಕು, ಬಟರ್ ಚಕ್ಲಿ. ಕರ್ನಾಟಕನಲ್ಲಿ ಚಕ್ಲಿನ ಹೇಳ್ತಾರೆ, ತಮಿಳ್ನಾಡಿನಲ್ಲಿ ಮುರುಕು ಹೇಳ್ತಾರೆ. ಬಟರ್ ಮುರ್ಕ್ ಅಥವಾ ಬಟರ್ ಚಕ್ಲಿ. ಕರ್ನಾಟಕದ ಚಕ್ಲಿ, ಅಲ್ಲಿದ್ದು ಮುರುಕು. ಓಕೆ ಫೈನ್. ಸೊ ಈಗ ಏನು ಬೇಕು ಇದು ಮಾಡಲಿಕ್ಕೆ? ಒಂದು ಬೌಲ್ ಕೊಡಿ. ಬೌಲ್. ಓಕೆ. ನೀರು ಬೇಕು. ಓಕೆ. ನೀರು ಹಾಕೋದಾ? ನೀರಿದೆ. ನಾನು 4 ಕಪ್ ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ. 4 ಕಪ್. ಓಕೆ. 4 ಕಪ್ಸ್ ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು. ಅದರಲ್ಲಿ 1 ಕಪ್ ಉರಿಕಡಲೆ ಪೌಡರ್. ಓಕೆ. ಕಡಲೆ ಪೌಡರ್ ಮಾಡಿ ತಗೊಂಡು ಬಂದಿದ್ದೆ. ಇದಕ್ಕೆ ಬೇರೆ ಏನೂ ಇಲ್ಲ, ಇದು 2 ಸಾಕು. ಇದೆರಡೇ ಮಾಡ್ಲಿಕ್ಕೆ ಆಗುತ್ತೆ. ಓಕೆ. ಅಕ್ಕಿ ಪೌಡರ್, ಕಡಲೆ ಪೌಡರ್. ಫೈನ್. ಮತ್ತೆ ಸಾಲ್ಟ್ ಬೇಕು. ಓಕೆ. ರುಚಿಗೆ ತಕ್ಕಷ್ಟು ಸಾಲ್ಟ್. ಮತ್ತೆ ಜೀರಾ ಇಲ್ಲದ್ರೆ ಓಮಕಾಳು ಹಾಕ್ಬೋದು. ಓಕೆ. ಈ ಥರ 4 ಕಪ್ಸ್ ತೊಗೊಂಡ್ರೆ ಒಂದು 100 ಗ್ರಾಮ್ಸ್ ಬೆಣ್ಣೆ ಬೇಕು. ಓಕೆ. ನಾನು ಸ್ಮಾಲ್ ಕಪ್ನಲ್ಲಿ 4 ಕಪ್ ತಗೊಂಡಿದ್ದೀರಾ. ಸೊ ಈಗ 100 ಗ್ರಾಮ್ಸ್. ಇದು 100 ಗ್ರಾಮ್ಸ್ ಇಲ್ಲ, ಅದಕ್ಕೆ ಕಡಿಮೆ ಹಾಕ್ಬೋದು. ಜಾಸ್ತಿ ಬೆಣ್ಣೆ ಹಾಕಿದ್ರೆ ನಿಮಗೆ ತುಂಬ ಇದಾಗ್ತದೆ, ಎಣ್ಣೆನಲ್ಲಿ ಕರಿಗಿ ಹೋಗ್ಬಿಡುತ್ತೆ. ಓಕೆ ಫೈನ್. ಸೊ ಅದಕ್ಕೆ ಜಾಸ್ತಿ ಕೂಡ ಆಗಬಾರ್ದು, ಕಮ್ಮಿ ಕೂಡ ಆಗಬಾರ್ದು, ಎಷ್ಟು ಬೇಕಷ್ಟು. ಸೊ ಇದಕ್ಕೆ ತುಪ್ಪ ಹಾಕುವಾಗಿಲ್ಲ, ಬೆಣ್ಣೆ. ಓಕೆ. ಅದಕ್ಕೆ ಬಟರ್ ಚಕ್ಲಿ. ಬೆಣ್ಣೆ ಇದ್ದ ಕಾರಣ ಬಟರ್ ಚಕ್ಲಿ. ಸೊ ಇದ್ದದ್ದು ಹಾಗಾದ್ರೆ ಟೇಸ್ಟ್ ಆಲ್ಮೋಸ್ಟ್ ಬೆಣ್ಣೆದ್ದೇ ಬರುತ್ತಾ ಅಂತಲ್ವಾ? ಟೇಸ್ಟ್ ಆಲ್ಮೋಸ್ಟ್ ಬೆಟರ್ ಬರುತ್ತೆ. ಕರಿ ಆಗ್ತದೆ ತುಂಬ. ಸೊ ಇದು ಕೂಡ ಹಾಗಾದ್ರೆ ಒಂದು ದೀಪಾವಳಿ ಸ್ಪೆಷಲ್ ರೆಸಿಪಿ. ದೀಪಾವಳಿ ಕಂಪಲ್ಸರಿ. ಇದು ಕಂಪಲ್ಸರಿ ಆಗದು. ಇದರಲ್ಲಿ ಖಾರ ಹಾಕಬೇಕು, ಖಾರ ಹಾಕ್ಬೋದು. ಓಕೆ. ಅವರವರ ಇಷ್ಟ. ಕುಕ್ಕಿಂಗ್ ನಿಮ್ದು ಪ್ಯಾಷನ್ ಅಥವಾ ಹೀಗೆ ಅಡಿಗೆ ಮಾಡಬೇಕು ಅಂತ ಮಾಡಿದ ಪ್ಯಾಷನ್? ಸೊ ಹಾಗಾದ್ರೆ ಲಾಕ್ಡೌನ್ ಟೈಮಲ್ಲಿ ಅಂತ ಟ್ರೈ ಮಾಡಿರ್ತೀರಾ ಬೇರೆ ಬೇರೆ ವೆರೈಟಿ? ಏನೆಲ್ಲ ಟ್ರೈ ಮಾಡಿದ್ದೀರಾ? ತುಂಬ ಮಾಡಿದ್ದೇನೆ. ತುಂಬಾ ಅಂದ್ರೆ ಲಿಸ್ಟ್ ಹೇಳ್ಬೋದಾ ನಮಗೆ? ಇಲ್ಲ, ಸಾಧಾರಣ ಟ್ರೈ ಮಾಡಿದ್ದೀರಾ. ಓಕೆ. ಸೊ ಹಾಗಾದ್ರೆ ಲಾಕ್ಡೌನ್ ಟೈಮಲ್ಲಿ ನಿಮಗೆ ಒಂದು ಸ್ಪೇಸ್ ಸಿಕ್ಕಿದಾಗಾಯ್ತು ಅಲ್ವಾ ಅಡಿಗೆ ಮಾಡಲಿಕ್ಕೆ? ಸಾಕಾ? ಜಾಸ್ತಿ ಹಾಕ್ಬಾರ್ದು. ಸೊ ಇದು ಪೇಸ್ಟ್ ತರ ಅಲ್ಲ, ಜಸ್ಟ್ ಪೇಸ್ಟ್ ತರ ಆಗ್ಲಿಕ್ಕಿಲ್ಲ ಇದೀಗ? ಇಲ್ಲ, ಹಿಟ್ಟು ತರ, ಚಪಾತಿ ಹಿಟ್ಟು ತರ ಕಲಿಸ್ಬೇಕು. ಸ್ವಲ್ಪ ನೀರು, ಜಾಸ್ತಿ ನೀರು ಹಾಕಿಬಿಟ್ರೆ ಕಷ್ಟ ಆಗ್ತದೆ. ಸಾಕಾ? ಸಾಕು. ಅಷ್ಟರೊಳಗೆ ಬಾಣಲಿನಲ್ಲಿ ಎಣ್ಣೆ ಕಾಯಿಸ್ಬೇಕು. ಓಕೆ. ಎಣ್ಣೆ ಫ್ರೈ ಮಾಡಲಿಕ್ಕೆ.
ನಮ್ಮ ಅಡುಗೆ ಮನೆಯಲ್ಲಿ ನಾವು ಯೂಸ್ ಮಾಡುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಆ್ಯಂಡ್ ಹೆಲ್ತ್ಗೆ ಏನು ಎಫೆಕ್ಟ್ ಇಲ್ಲ ಇದರಲ್ಲಿ, ತುಂಬಾ ಯೂಸ್ಫುಲ್ ಆಗುತ್ತೆ. ಸಾಕಮ್ಮ? ಹಾಂ, ಇನ್ನು ಸ್ವಲ್ಪ ಓಕೆ, ಎಣ್ಣೆ ಕಾಯಬೇಕು. ಎಣ್ಣೆ ಕಾಯಬೇಕು. ಓಕೆ, ನಿಮ್ಮನೆ ಅಡುಗೆ ಮನೆಯಲ್ಲಿ ಕೂಡ ಇದೆ ಸನ್ ಪ್ರೀಮಿಯಂ ಅಲ್ವಾ? ಸೊ ಹೆಲ್ತ್ಗೆ ಕೊಲೆಸ್ಟ್ರಾಲ್ ಫ್ರೀ ಅದೇ ಬೇಕಾಗಿರೋದು ಮೇನ್ ಅಲ್ವಾ? ಕೊಲೆಸ್ಟ್ರಾಲ್ ಫ್ರೀ ಬೇಕು, ವಿಟಮಿನ್ ಎ, ಡಿ, ಇ, ಕೆ ಎಲ್ಲ ವಿಟಮಿನ್ಸ್ ಇದೆ ಆಲ್ಮೋಸ್ಟ್. ಹೌದು. ಸೊ ಇದೀಗ ಸ್ವಲ್ಪ ಕಾದ ನಂತರ ಇದಕ್ಕೆ ಇದರಲ್ಲೇ ಡೀಪ್ ಫ್ರೈ ಮಾಡಬೇಕು. ಚಕ್ಲಿ ಮೆಷಿನ್ ಇದೆ. ಚಕ್ಲಿ ಮೆಷಿನ್. ಓಕೆ, ಇದರಲ್ಲಿ ಚಕ್ಲಿ ಆಕಾರದಲ್ಲಿ ಇದು ಮಾಡಿ ಆಮೇಲೆ ಇದು ಸಿಂಗಲ್ ಇದರಲ್ಲಿ ಮಾಡಬೇಕು. ಇದರಲ್ಲಿ 3 ಇದು ಇದೆ. ನಾನೊಂದು ಸಿಂಗಲ್ನಲ್ಲೇ ಮಾಡ್ತೀನಿ. ಸಿಂಗಲ್ನಲ್ಲೇ ಜಾಸ್ತಿ ಮಾಡ್ತಾರೆ ಇಲ್ಲಿ. ಸಿಂಗಲ್ ಇದರಲ್ಲಿ ಬಟರ್ ಚಕ್ಲಿ ಮಾಡುವಂತ. ಫೈನ್. ಬಟರ್ ಚಕ್ಲಿ ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ಇದ್ರ ಹೆಸರು. ಸೊ ಟೇಸ್ಟಿ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಬಟರ್ ಅಂದರೆ ಬಿಕಾಸ್ ಬಟರ್ ಟೇಸ್ಟ್ ಇದ್ದ ಕಾರಣ ಟೇಸ್ಟಿ ಆಗಿರುತ್ತೆ ಮೋಸ್ಟ್ಲಿ ಅಲ್ವಾ? ತುಂಬ ಟೇಸ್ಟಿಯಾಗಿರುತ್ತೆ. ನೈಸ್. ಅಡುಗೆಗೆ ಏನು ಬೇಕಾದ್ರೆ ಟ್ರೈ ಮಾಡ್ಬೋದು, ಟೇಸ್ಟ್ ಚೆನ್ನಾಗಿ ಬಂದಿಲ್ಲ. ಅದು ಒಂದೊಂದು ಇದಕ್ಕೆ ಬಟರ್ ಚಕ್ಲಿನ ಈ ಥರನ ಇರುತ್ತೆ. ಓಕೆ ಓಕೆ, ಹಾಂ, ನೀವು ಯಾವ್ದು ಬೇಕಾದ್ರೂ ಮಾಡ್ಬೋದು. ಆದರೆ ಬಟರ್ ಚಕ್ಲಿ ಅಂದರೆ ಈ ರೀತಿ. ಬೇರೆ ಏನಾದರೂ ಮಾಡಿದರೆ ಬೇರೆ ಬೇರೆ ಹೆಸರು ಇರಬೇಕು ಅಲ್ವಾ? ಎಣ್ಣೆ ಕಾಯ್ದಿದೆ ನೋಡಿ, ಇಲ್ಲಿ ಸ್ವಲ್ಪ ಇದೆ. ಓಕೆ, ಎಸ್, ಎಣ್ಣೆ ಕಾದಿದೆ. ಸಿಮ್ನಲ್ಲಿ ಇಡಿ ಸ್ವಲ್ಪ. ಸಿಮ್ನಲ್ಲಿಟ್ಟು ಕಾಯಿಸುವಂಥದ್ದು ಇದೆ ಅಲ್ವಾ? ತುಂಬ ಸಿಮ್ ಬೇಡ, ಮೀಡಿಯಂ ಫ್ಲೇಮ್ನಲ್ಲಿ ಇಡಿ. ಓಕೆ, ಮೀಡಿಯಂ ಫ್ಲೇಮ್. ಸೊ ದೊಡ್ಡ ಚಕ್ಕುಲಿ ಅಲ್ವಾ ಇದು? ರೌಂಡ್ ಚಕ್ಕುಲಿ ಅಲ್ಲ ಹಾಗಾದ್ರೆ? ರೌಂಡ್ ಚಕ್ಕಲಿ ಇಲ್ಲ. ಓ, ದಟ್ಸ್ ವೈ ನೀವು ಹೇಳಿದ್ದು ಸಿಂಗಲ್ ಫ್ರೇಮ್ ಇದ್ದೇ ಆಗಬೇಕು ಅಂತ. ನೈಸ್. ಬಟರ್ ಚಕ್ಲಿ ತರನೇ ಇದೇ ಹಿಟ್ಟಲ್ಲಿ ಕೋಡ್ಬಲೆ ಎಲ್ಲ ಮಾಡ್ಬೋದಾ? ಇದೇ ಹಿಟ್ಟಲ್ಲಿ ಕೋಡ್ಬಲೆ ಟೈಪು? ಇಲ್ಲ, ಅದಕ್ಕೇನು ಬೇರೆ ಮೈದಾ ಸ್ವಲ್ಪ ಸೇರಿಸಬೇಕು. ಓಕೆ, ಇದು ಬಟರ್ ಚಕ್ಲಿಗೆ. ಇದು ಬಟರ್ ಚಕ್ಲಿ. ಕರೆಕ್ಟ್. ಓಕೆ. ಮತ್ತೆ ಲಾಕ್ಡೌನ್ ಟೈಮಲ್ಲಿ ಏನಿಲ್ಲ ಹಾಬೀಸ್ ಸ್ಟಾರ್ಟ್ ಆಯ್ತು ನಿಮ್ದು? ಹೆಚ್ಚಿನವರಿಗೆ ಅಡಿಗೆ ಜೊತೆಗೆ ಬೇರೆ 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 ಹಾಬೀಸ್ ಸ್ಟಾರ್ಟ್ ಆಗಿದೆ. ಶ್ಲೋಕ ಹೇಳಿಕೊಡ್ತೇನೆ. ಓಕೆ, ಸಿನಿಮಾ ಮಿಷನ್ ಬಾಲವಿಕಾರ ಮಕ್ಕಳಿಗೆ ಶ್ಲೋಕ ಹೇಳಿಕೊಡ್ತೇನೆ. ಕ್ರಾಫ್ಟ್ ಶ್ಲೋಕ ಹೇಳ್ಬೋದು ಈಗ ದೀಪಾವಳಿಗೆ? ದೀಪಾವಳಿ ಸ್ಪೆಷಲ್ ಮೇಡಮ್ ಚಿಕ್ಕ ಇಲ್ಲ. ಓಕೆ, ಶ್ಲೋಕ ಅಂದ್ರೆ ದೇವ್ರ ಶ್ಲೋಕ ಅಲ್ವಾ ಸಂಸ್ಕೃತದಲ್ಲಿ? ಸಂಸ್ಕೃತ. ಮತ್ತೆ ನಂದು ಸ್ಟಿಚಿಂಗ್ ಹಾಬಿ, ಸ್ಟಿಚ್ ಮಾಡ್ತೀರಾ? ಹಾಗಾದ್ರೆ ನಿಮ್ಮ ಏನಾದ್ರು ಸ್ಟಿಚ್ ಮಾಡ್ಕೊಳ್ತೀರಾ? ಮತ್ತೆ ಯೋಗ. ಸೊ ಇದೆಲ್ಲ ಲಾಕ್ಡೌನ್ ಟೈಮಲ್ಲಿ ಸ್ಟಾರ್ಟ್ ಆದಂತ? ಇಲ್ಲಪ್ಪ, ಅದೆಲ್ಲ ಫಸ್ಟಿಂದಲೇ ಇತ್ತು. ಸೊ ಲಾಕ್ಡೌನ್ ಸ್ಪೆಷಲ್ ಅಂತ ಏನಿಲ್ಲ. ಸೊ ಇದೀಗ ಬ್ರೌನ್ ಕಲರ್ಗೆ ಬರಬೇಕಾ? ಟರ್ನ್ ಆಗಬೇಕಾ? ಅಷ್ಟು ಬ್ರೌನ್ ಬೇಡ, ಗೋಲ್ಡನ್ ಬ್ರೌನ್ ಟರ್ನ್ ಆದ್ರೆ ಸಾಕು. ಗೋಲ್ಡನ್ ಕಲರ್ ಬಂದ್ರೆ ಸಾಕು. ಫೈನ್, ಆಯ್ತು. ಓಕೆ, ಗೋಲ್ಡನ್ ಕಲರ್ ಬಂದಿದೆ. ಓಕೆ, ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಈಗ ಪ್ಲೇಟಿಗೆ ಹಾಕುವಂತದಾ? ಓಕೆ. ಡೀಪ್ ಫ್ರೈಡ್ ಐಟಮ್ಸ್ ಅಂತ ಹೇಳಿದ್ರೆ ಡಯಟ್ ಮಾಡೋರೆಲ್ಲ ಸ್ವಲ್ಪ ಹಿಂಜರಿತಾರೆ. ಆದ್ರೆ ಸನ್ ಪ್ರೀಮಿಯಂ ಆಯಿಲ್ ಆದ ಕಾರಣ ಏನೇ ಹೆದರ್ಬೇಕು ಅಂತ ಇಲ್ಲ ಅಲ್ವಾ? ಹೌದೌದು. ಟಿಶ್ಯೂ ಪೇಪರ್ ಹಾಕಿದ್ರೆ ಎಣ್ಣೆ ಎಲ್ಲ ಸ್ವಲ್ಪ ಇದರಲ್ಲಿ ಇದಾಗ್ತದೆ. ಓಕೆ, ಟಿಶ್ಯೂ ಪೇಪರ್ ಎಲ್ಲ ಅಬ್ಸಾರ್ಬ್ ಆಗುತ್ತೆ. ಆಗ್ತದೆ. ಇನ್ನು ಸರ್ವಿಂಗ್ ಬೌಲಿಗೆ ಹಾಕುವಂಥದ್ದಾ? ಹೌದು. ಆಯಿತು, ಬಟರ್ ಚಕ್ಲಿ ಆಯಿತು. ತಿಂದು ಟೇಸ್ಟ್ ನೋಡಿ ಹೇಳಿ. ಥ್ಯಾಂಕ್ ಯು. ಎಸ್, ತಮಿಳ್ನಾಡಿನ ಬಟರ್ ಮುರ್ಕ್ ಹಾಗೇನೆ ನಮ್ಮ ಕರ್ನಾಟಕದ ಬಟರ್ ಚಕ್ಲಿ ರೆಡಿ ಆಗಿದೆ. ಸೊ ಟೇಸ್ಟ್ ನೋಡಲಿಕ್ಕೆ ನಾನು ರೆಡಿ ಆಗಿದ್ದೀನಿ ಆ್ಯಂಡ್ ಕಾಯ್ತಾ ಇದ್ದೀನಿ. ಆದರೆ ಅದಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಬಟರ್ ಮುರ್ಕು ತಯಾರಿಸೋ ವಿಧಾನ. ಮೊದಲಿಗೆ 4 ಕಪ್ ಅಕ್ಕಿ ಹಿಟ್ಟಿಗೆ 1 ಕಪ್ ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಬೆಣ್ಣೆ ಹಾಕಿ ಚೆನ್ನಾಗಿ ಕಲಸಿ ಸ್ವಲ್ಪ ನೀರು ಸೇರಿಸಿ ಗಟ್ಟಿಯಾಗಿ ಕಲಸಿಕೊಳ್ಳಿ. ಬಳಿಕ ಚಕ್ಲಿ ಒತ್ತಿನಲ್ಲಿ ಹಾಕಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಚಕ್ಲಿ ಒತ್ತಿಕೊಂಡು ಕರಿಯಿರಿ. ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಗರಿ ಗರಿ ಬೆಣ್ಣೆ ಮುರುಕು ಸವಿಯಲು ಬಲು ಚೆನ್ನ. ಸೊ ಎಸ್, ಬಟರ್ ಚಕ್ಲಿ ಹಾಗೆಯೇ ಒಕ್ಕೋರೈ ನಮ್ಮ ಮುಂದೆ ಇದೆ. ಸೊ ಯಾವುದು ಮೇಡಮ್ ಈಗ ಫಸ್ಟ್ ಟೇಸ್ಟ್ ನೋಡುವಂಥದ್ದು? ಸ್ವೀಟಾ ಅಥವಾ ಕ್ರಂಚಿ ಆಗಿರೋ ಚಕ್ಲಿನ?
ಫಸ್ಟ್ ಸ್ವೀಟ್ ದೀಪಾವಳಿಗೆ ಫಸ್ಟ್ಗೆ ಸ್ವೀಟ್ ತಿಂದು ಆಮೇಲೆ ಚಕ್ಲಿ ತಿನ್ನುವ. ಹೌದು. ಫೈನ್. ಎಸ್, ಹಾಗಾದ್ರೆ ಟೇಸ್ಟ್ ನೋಡೋಣ, ತಗೊಳ್ಳಿ. ಸೊ ಟೇಸ್ಟ್ ನೋಡ್ಲಿಕ್ಕೆ ಆಗದಿಂದ ಕಾಯ್ತಾ ಇದ್ದೀನಿ. ಫಸ್ಟ್ ಟೈಮ್ ತಿಂತಾ ಇರುವಂಥದ್ದು ಇದು ಒಕ್ಕೋರೆ. ಎಸ್ ಮೇಡಮ್, ಟೇಸ್ಟ್ ನೋಡಿ ನೀವು ಕೂಡ. ಆ ತುಪ್ಪದ ಫ್ಲೇವರ್ ಬರ್ತಾ ಇದೆ. ಆ ಗೋಡಂಬಿ ಹಾಕಿದ ಕಾರಣ ಗೋಡಂಬಿ ತುಪ್ಪ ಮಿಕ್ಸ್ ಆಗಿ ತುಂಬಾ ಒಳ್ಳೆ ಫ್ಲೇವರ್, ಚೆನ್ನಾಗಿರೋ ಫ್ಲೇವರ್ ಕೊಡ್ತಾ ಇದೆ. ಚೆನ್ನಾಗಿದೆ. ಬಿಕಾಸ್ ಇದು ನೈವೇದ್ಯಕ್ಕೆ ಇಡೋ ಕಾರಣ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಸ್ವೀಟ್ ರೆಸಿಪಿ ಅಲ್ವಾ? ಹೌದು. ನ್ಯೂಟ್ರಿಷನ್ ಬೇರೆ, ನ್ಯೂಟ್ರಿಷನ್ ಜಾಸ್ತಿ ಇದೆ ಇದರಲ್ಲಿ. ತುಪ್ಪ ಇದೆ, ತೆಂಗಿನಕಾಯಿ ಇದೆ, ಬೆಲ್ಲ ಇದೆ, ಹೆಸರು ಬೇಳೆ ಇದೆ. ಹೆಸರು ಬೇಳೆ ಇದೆ. ಸೊ ಆಲ್ಮೋಸ್ಟ್ ಎಲ್ಲ ನ್ಯೂಟ್ರಿಷನ್ ಇಟ್ಕೊಂಡು ಸ್ವೀಟ್